ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಬಂದಂಥ ಅತಿಥಿಗಳು, ವಿವಿಧ ಪ್ರಾಂತ್ಯದಿಂದ ಬಂದ ಅತಿಥಿಗಳು ಅವರ ಕೈ ರುಚಿಯನ್ನು ನಮಗೆ ಉಣಬಡಿಸಿದ್ದಾರೆ. ಹಾಗಾಗಿ ಈ ನಮ್ಮ ಒಂದು ಅಡಿಗೆ ಮನೆ ಒಂದು ದೇಶ ಕೋಶ ಓದಿದ ಹಾಗೇನೆ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಎಲ್ಲ ವಿವಿಧ ರೀತಿಯಾದಂಥ ರುಚಿಗಳು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗ್ತಾನೆ ಇದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಒರಿಸ್ಸಾದಿಂದ ಶ್ರೀಮತಿ ಸರೋಜಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅರ್ಥ ಆಗುತ್ತಾ ಕನ್ನಡ? ಹಾಂ, ಅರ್ಥ ಆಗಿದೆ. ಸ್ವಲ್ಪ ಅರ್ಥ ಆಗುತ್ತೆ. ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಸ್ವಲ್ಪ ರಾಂಗ್ ಆಗ್ತಾ ನೀವು ಸಂಶೋಧನೆ ಮಾಡಿ. ಓ, ನೋ ಇಶ್ಯೂಸ್. ಸೊ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ, ಅದೇ ನನಗೆ ಕೇಳಿ ಸಂತೋಷ ಆಯಿತು. ಯಾಕೆ ಗೊತ್ತಾ, ಸೊ ಹೆಚ್ಚಿನವರಿಗೆ ಇಲ್ಲಿದ್ದರೂ ಕೂಡ ಕೆಲವರಿಗೆ ಕನ್ನಡವೇ ಬರೋದಿಲ್ಲ. ಅದರಲ್ಲಿ ನೀವು ಕನ್ನಡವನ್ನು ಸ್ವಲ್ಪ ಮಾತಾಡಿದ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಖುಷಿ ಆಗ್ತದೆ ತುಂಬ ಮಾತಾಡಲಿಕ್ಕೆ ಸರ್, ಇಲ್ಲಿ ಕನ್ನಡ ಮಾತಾಡೋದಕ್ಕೆ. ಓಕೆ, ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು? 17-18 ವರ್ಷ ಆಯಿತು. 17-18 ಇಯರ್ಸ್ ಆಯಿತು. ಸೊ ಬಂದ ನಂತರ ಇಲ್ಲಿ ಕನ್ನಡ ಕೂಡ ಕಲ್ತ್ಕೊಂಡಿದ್ದೀರಿ. ಓಕೆ, ಸೊ ನೀವು ಒರಿಸ್ಸಾ ಸ್ವಲ್ಪ ಕೂಡ ಮಾತಾಡಿದ್ರೆ ನನಗೆ ಒಂದು ಚೂರು ಅರ್ಥ ಆಗಲಿಕ್ಕಿಲ್ಲ. ಯಾಕೆ ಅಂತೇಳಿದ್ರೆ ಅದು ನಮ್ಮ ನಾರ್ತ್ ಈಸ್ಟ್ ಸೈಡ್ ಇದ್ದು ಸ್ವಲ್ಪ ಕಷ್ಟವೇ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಬಟ್ ಒರಿಸ್ಸಾದ್ದು ಒಂದು ಕಲ್ಚರೇ ಬೇರೆ. ನಿಮ್ಮ ಸಾರಿ ನನಗೆ ತುಂಬ ಇಷ್ಟ. ಅದಕ್ಕೆ ಏನು ಹೇಳ್ತಾರೆ? ಅದು ನಮಗೆ ಆ್ಯಕ್ಚುಲಿ ಒಂದು ಪೂಜೆ ಉಂಟು, ಅದು ಲಕ್ಷ್ಮೀ ಪೂಜಾ ಮಾರ್ಗಶಿರಲ್ಲಿ. ಅದು ಕಂಪಲ್ಸರಿ, ಅದು ಸಾರಿ ಹಾಕಲಿಕ್ಕೆ ಸಂಬಲ್ಪುರಿ ಸಾರಿ. ಸಂಬಲ್ಪುರಿ ಸಾರಿ, ಕರೆಕ್ಟ್. ಸಾರಿ ಬಾರ್ಡರ್ ರೆಡ್ ಕಲರ್ ಇದೆ. ಕರೆಕ್ಟ್, ಸಂಬಲ್ಪುರಿ ಸಾರಿ. ಸೊ ಅದು ಸ್ವಲ್ಪ ಸಿಲ್ಕ್ ಸಾರಿ ಥರ ಅಲ್ಲ? ಅದೊಂದು ಉಂಟು, ಸಿಲ್ಕ್ ಸಹ ಉಂಟು, ಪಾಟ ಸಾರಿ ಸಹ ಉಂಟು, ಅದು ಸಹ ಎಲ್ಲ ಉಂಟು. ಸೊ ಡಿಫ್ರೆಂಟ್ ಆಗಿ ಇರುತ್ತೆ. ಜಾಸ್ತಿ ಕಾಟನ್ ಯೂಸ್ ಆಗ್ತದೆ ಅಲ್ಲಿ. ತುಂಬಾ ಅಲ್ಲಿ ಸೆಕೆ ಜಾಸ್ತಿ, ಚಳಿ ಸಹ ಜೋರು, ಅದಕ್ಕೆ ಜಾಸ್ತಿ ಸೆಕೆನೂ ಜಾಸ್ತಿ, ಚಳಿಯೂ ಕೂಡ ಜಾಸ್ತಿ. 6 ಮಂತ್ ಆಗಿ ಮಳೆ ಸ್ವಲ್ಪ ಕಡಿಮೆ ಅಲ್ಲಿ. ಓಕೆ, ಸೊ ವೀಕ್ಷಕರು ನೋಡ್ತಾ ಇದ್ರೆ ಅನ್ಕೊಳ್ಬೋದು, ಇವ್ರು ಅಡುಗೆ ಮಾಡಕ್ ಬಂದಿದಾರ, ಬರೀ ಇದು ಊರದ್ದು ವಿಷಯ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಸೊ ಇವತ್ತು ನಮ್ಮ ಕಿಚನಲ್ಲಿ ನೀವು ಒರಿಸ್ಸಾದ ಯಾವುದಾದ್ರೂ ರೆಸಿಪಿ ಅಥವಾ ಇಲ್ಲಿ ಬಂದ್ಮೇಲೆ ಇಲ್ಲಿ ಏನಾದರೂ ಕಲ್ತ್ಕೊಂಡಿದ್ದಂಥ ರೆಸಿಪಿ ಹೇಳ್ಕೊಡ್ತೀರಾ? ಇಲ್ಲ, ಇದು ನಾನು ನಮ್ಮ ಒಡಿಸ್ಸಾದ ರೆಸಿಪಿ ಚಿಕನ್ ಮಾಡ್ತೀನಿ. ಸೂಪರ್. ಸೊ ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಒರಿಸ್ಸಾದ ಯಾವ ರೆಸಿಪಿ ಕೂಡ ನಾನು ಟೇಸ್ಟ್ ನೋಡಿಲ್ಲ. ಓ, ನನಗೆ ಒಂದು ಸೌಭಾಗ್ಯನೇ ಅಂತ ಹೇಳ್ಬೋದು. ನಾನು ಮಾಡ್ತೀನಿ. ಓ ಎಸ್ ಮೇಡಮ್, ಬನ್ನಿ ಹಾಗಾದ್ರೆ ಕಿಚನ್ಗೆ ಹೋಗೋಣ, ವೇಸ್ಟ್ ಮಾಡೋದು ಬೇಡ. ಎಸ್ ಮೇಡಮ್, ಸೊ ಕಿಚನ್ಗಂತೂ ಬಂದಾಯಿತು. ಸೊ ನಿಮ್ಮ ಕೈ ರುಚಿ, ಅದು ಕೂಡ ಒಡಿಸ್ಸಾದು ಒಂದು ರೆಸಿಪಿ ಕಾಯ್ತಾ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಚಿಕನ್ ಸ್ವಲ್ಪ ಓಕೆ, ನಾನ್ ವೆಜ್ ಅಲ್ಲಿ. ಎಸ್, ಫಸ್ಟ್ ಚಿಕನ್ ಮತ್ತೆ ಇದರಲ್ಲಿ ಸ್ವಲ್ಪ ಆಯಿಲ್, ಇದರಲ್ಲಿ ಸ್ವಲ್ಪ ಹಳದಿ ಹಾಕಿ ಉಪ್ಪು ಹಾಕಿ ಇಡುವ. ಓಕೆ, ಅದು ಮ್ಯಾರಿನೇಷನ್ ಈಗ ಸ್ವಲ್ಪ ಮಿಕ್ಸ್ ಆಗಲಿಕ್ಕೆ. ಸೊ ಹಲ್ದಿ ಅಂದರೆ ಸ್ವಲ್ಪ ಸಾಕಲ್ಲ. ಸೊ ರೈಸ್ ರವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ನೀವು ಹಾಗೆ ಕುಟ್ಟಿ ಪುಡಿ ಮಾಡಿದಾಗೆ ಇರುತ್ತೆ ಇದು. ಸಾಕಾ? ಸಾಕು. ಮತ್ತೆ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ.
ಹೀಗೆ ಮಿಕ್ಸ್ ಮಾಡಬೇಕು. ಆಯಿಲ್ ಸ್ವಲ್ಪ ಹಾಕಿ. ಸೊ ಆಗ ಮಸಾಲದ ಹೇಳ್ದೆಲ್ಲ ಆಯಿಲ್ ಅಂದರೆ ಬೆಸ್ಟ್ ಆಯಿಲ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ಸಾಕು. ಹಾಂ ಮ್ಯಾಮ್, ಬೇಕಾ? ಬೇಕು, ಸಾಕು. ಸಾಕು. ಈಗ ಮ್ಯಾಮ್ ಪಾನ್ ಬಿಸಿ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಈರುಳ್ಳಿ ಹಾಕಿ. ಓಕೆ, ಹಾಗಾದರೆ ಸೊ ಕಡಾಯಲ್ಲಿ ಸ್ವಲ್ಪ ಕೆಲಸ ಇದೆ. ಡನ್. ಆಯಿಲ್ ಹಾಕ್ಬೇಕಲ್ಲ? ಹಾಂ, ಸ್ವಲ್ಪ ಆಯಿಲ್ ಹಾಕ್ಲಾ? ಹಾಂ, ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್. ಇನ್ನೂ ಹಾಕ್ಲಾ? ಓಕೆ. ಬಸ್ ಅಷ್ಟು ಸಾಕು. ಇದಕ್ಕೆ ಮ್ಯಾಮ್ ನಾನು ಫಸ್ಟ್ ಈರುಳ್ಳಿ ಸ್ವಲ್ಪ ಹಾಕಿ. ಸೊ ನೀವು ಎಲ್ಲಿ ನಾರ್ತ್ ಈಸ್ಟ್, ಎಲ್ಲಿ ಈ ಕಡೆ ಸೌತ್, ಪೂರ್ತಿ ಸೌತ್ಗೆ ಬಂದಿದ್ದೀರಿ. ಹೇಗೆ ಏನು ಕೆಲಸಕ್ಕೆ ಹಸ್ಬೆಂಡ್ ಇಲ್ಲಿ ಜಾಬ್ ಮಾಡ್ತಾರೆ. ಮತ್ತೆ ಇಲ್ಲಿ ಮದುವೆ ಆದಮೇಲೆ ಇಲ್ಲಿ ಬಂದ್ರಿ. ಓಕೆ. ಸೊ ಫಸ್ಟ್ ಬರುವಾಗ ನಿಮ್ಗೆ ಹೇಗೆ ಅನಿಸ್ತು? ಅದು ಪೂರ್ತಿ ನಾರ್ತ್ ಈಸ್ಟ್ ಚಂದ ಬಂದು ಇಲ್ಲಿ ಎಷ್ಟು ಹಿಂದಿ ಕನ್ನಡ ಸ್ವಲ್ಪ ಎಷ್ಟು ಮಾತಾಡ್ಲಿಕ್ಕೆ ಬರುದಿಲ್ಲ. ಮತ್ತೆ ಸ್ವಲ್ಪ ಜನ ನೋಡಿ ನಾನು ಎನ್ನಿಸಿದ್ದು ಎಲ್ಲಿ ಬಂದಿದ್ದು ಇದು ಲ್ಯಾಂಗ್ವೇಜ್ ಬರುದಿಲ್ಲ. ಮತ್ತೆ ಏನ್ ಮಾಡ್ಬೇಕು, ಒಂದು ತಿಂಗಳ ಸ್ವಲ್ಪ ತುಂಬಾ ನರ್ವಸ್ನೆಸ್ ಆಯಿತು. ಮತ್ತೆ ಯಾರು ಜನ ಮಾತಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಒಂದೇ ಹುಡುಗಿ ನಮ್ಮ ಮನೆಗೆ ಬಂತು. ಅವರು ಸ್ವಲ್ಪ ಮಾತಾಡಿ ನಾನು ಆಚೆ ಈಚೆ ಹೇಳಿ ಅವರೇ ಹೇಳ್ಕೊಟ್ಟಿದ್ದು. ಓಕೆ ಓಕೆ. ಇದು ಸ್ವಲ್ಪ ಚೂರು ಫ್ರೈ ಮಾಡಬೇಕಾ. ಮತ್ತೆ ಇದು ಚಿಕನ್ಗೆ ಸ್ವಲ್ಪ ಅಲ್ಲಿ ಹಾಕ್ತೀನಿ. ಓಕೆ. ನೋಡಿ, ಅದೇ ಹೇಳೋದಲ್ಲ, ನಾವು ಹೋದಂಥ ಜಾಗಕ್ಕೆ ಅಲ್ಲಿಯ ಒಂದು ಭಾಷೆ ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಗೊತ್ತಾದರೂ ಸಾಕಾಗ್ತದೆ. ಮತ್ತೆ ಈಗ ನಮಗೆ ಎಷ್ಟು ಕನ್ಫ್ಯೂಸ್ ಬರುವುದಿಲ್ಲ. ಶಾಪಿಂಗ್ ಎಲ್ಲ ಹೋಗ್ತೀರಾ ನೀವು ಒಬ್ಬರೇ? ಯಾರು ಬೇಡ? ಬಾರ್ಗೇನಿಂಗ್ ಎಲ್ಲ ಮಾಡ್ತೀರಾ? ಅದ್ರಿಂದ ಖುಷಿ ಆಗ್ತದೆ. ಈಗ ಸ್ವಲ್ಪ ಇದು ಬಾಯ್ಲ್ ಮಾಡಿ ಕವರ್ ಮಾಡಬೇಕು. ಲಿಡ್ ಇಡ್ಲಾ? ಸೊ ಇದು ಹಾಗೆ ಬೇಯಬೇಕಾ? ಇನ್ನು ಸ್ವಲ್ಪ ರೆಡ್ ಬರಬೇಕು. ಚಿಕನ್ ಸ್ವಲ್ಪ ಬಾಯ್ಲ್ ಆಗಬೇಕು. ಒಂದು ರಿಕ್ವೆಸ್ಟ್, ನೀವೀಗ ಏನಾದರೂ ನನಗೆ ಮಂಗಳೂರು ಇಷ್ಟ ಆಯಿತು ಅಂತ ಹೇಳೋದಾದ್ರೆ ಒಡಿಶಾದಲ್ಲಿ ಹೇಗೆ ಹೇಳ್ತೀರಿ? ಮಂಗಳೂರು ಮತ್ತೆ ಬಹುತ್ ಭಾಳ ಲಾಗುಚಿ. ಬಹುತ್ ಭಾಳ ಲಾಗೋಚೆ ಸ್ವಲ್ಪ ಬೆಂಗಾಲಿ ತರ ಬಂತಲ್ವಾ? ಮತ್ತೆ ನಮ್ಮದು ಸೈಡ್ ನ ಕೋಲ್ಕತ್ತಾ ಒಡಿಶಾ ಸೈಡ್ ಅದಕ್ಕೆ ಖೂಬ್ ಭಾಳು ಅದು ಖೂಬ್ ಭಾಳ ಅದು ಇದು ಭಾಳ ಲಾಗುಚಿ. ಭಾಳು ಲಾಗೋಚಿ. ಅದು ಭಾಳು ಇದು ಭಾಳ ಭಾಳ. ಹಾ, ಸ್ವಲ್ಪ ಡಿಫ್ರೆನ್ಸ್. ಸ್ವಲ್ಪ ಡಿಫ್ರೆನ್ಸ್ ಇದೆ. ಮತ್ತೆ ಇದರಲ್ಲಿ ಮ್ಯಾಮ್ ಈಗ ಚಿಲ್ಲಿ ಮತ್ತೆ ಗರಂ ಮಸಾಲ, ಚಿಲ್ಲಿ ಮತ್ತೆ ಗರಂ ಮಸಾಲ. ಸೊ ಚಿಲ್ಲಿ ಪೌಡರ್ ಹಾಕ್ಲಾ? ಅದು ರುಚಿ ಹಿಸಾಬ್ ಸೆ ನಿಮಗೆ ಎಷ್ಟು ಅಷ್ಟು ರುಚಿ ಕೆ ಹಿಸಾಬ್ ಸೆ ಅಲ್ವಾ? ನೋಡಿ, ಇದು ಸ್ವಲ್ಪ ಸ್ಪೈಸಿ ಇದೆ. ನೀವು ಸ್ವಲ್ಪ ಹಾಕಿದ್ರು ಸಾಕು. ಸ್ಪೈಸಿ ಇರುತ್ತಾ ಒಡಿಶಾದು? ಸ್ಪೈಸಿ ಉಂಟು ಸರ್. ಹಾಕ್ಲಾ? ಹಾಕ್ಲಾ? ಹಾಕಿ ಬೇಡ ಮ್ಯಾಮ್, ಸಾಕು. ಮತ್ತೆ ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕ್ತೀವಿ. ಗರಂ ಮಸಾಲ ಎಷ್ಟು ಹಾಕ್ಲಿ ನೋಡ್ತೀವಿ? 1 ಸ್ಪೂನ್ ಸಾಕಷ್ಟು ಬೇಕು? ಇದು ಬೇಕು ಸ್ವಲ್ಪ. ಓಕೆ. ಮತ್ತೆ ಹಳದಿ ಹಾಕ್ತೀವಿ. ಹಳದಿ ಹಾಕಿದ್ದೀವಿ, ಆಗಲೇ ಹಾಕಿದ್ದೀವಲ್ಲ. ಚಿಕನ್ಗೆ ಹಾಕಿದ್ವಿ, ಮತ್ತೆ ಪುನಃ ಹಾಕ್ಬೇಕಾ? ಪುನಃ ಹಾಕ್ತೀವಿ ಸ್ವಲ್ಪ. ಓಕೆ. ಸೊ ಹಲ್ದಿ, ಸೊ ನಾವು ಬರೀ ಮ್ಯಾರಿನೇಷನ್ಗೆ ಹಾಕಿಟ್ಟಿದ್ವಿ ಆಗ, ಮತ್ತೆ ಪುನಃ ಸಾಕು. ಮತ್ತೆ ಇದರಲ್ಲಿ ಚಿಕನ್ ಮಸಾಲ ಸ್ವಲ್ಪ ಹಾಕ್ತೀವಿ. ಅಷ್ಟು 1 ಸ್ಪೂನ್ ಇಲ್ಲ ಅಥವಾ ಅರ್ಧ ಸ್ಪೂನ್ ಸಹ ಸಾಕು. ಓಕೆ. ರೈಸ್ ರವರ ಚಿಕನ್ ಮಸಾಲ ಅಷ್ಟು. ಮತ್ತೆ ಅದರಲ್ಲಿ ಇದು ಸ್ವಲ್ಪ ನೈಸ್ ಮಾಡಬೇಕು. ಮತ್ತೆ ಮ್ಯಾಮ್ ನಾನು ಗ್ರೈಂಡಿಂಗ್ ಮಾಡಿದೆಲ್ಲ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮತ್ತೆ ಚಿಲ್ಲಿ, ಸ್ವಲ್ಪ ಗ್ರೀನ್ ಚಿಲ್ಲಿ, ಮತ್ತೆ ಧನಿಯಾ ಪತ್ತ, ಕೊತ್ತಂಬರಿ ಸೊಪ್ಪು ಕರೆಕ್ಟ್. ಅದು ಎಷ್ಟೇ ಗ್ರೈಂಡಿಂಗ್ ಮಾಡಿದ್ದು ಅದಕ್ಕೆ ಎಲ್ಲ ಒಟ್ಟಿಗೆ ಇಲ್ಲಿ ಹಾಕಿದೆ. ಸೊ ಇದನ್ನ ಏನು ಫ್ರೈ ಮಾಡಿದ್ದೀರಾ ಅಥವಾ ಖಾಲಿ ಹಾಗೆ ಹಾಗೆ ಇಟ್ಟು ಹಾಗೇನೆ ಪೂರ್ತಿಯಾಗಿ ಗ್ರೈಂಡ್ ಮಾಡಿದ್ದು? ಓಕೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನು ಹಾಕಿ ಮಾಡಿದ್ದೀರಿ. ಓಕೆ. ಗ್ರೈಂಡಿಂಗ್ ಮಾಡಿದ್ದು ಅದು
ಇದಕ್ಕೆ ಸ್ವಲ್ಪ ಈಗ ಟೈಮ್ ಬಿಡಬೇಕು, ಸ್ವಲ್ಪ ಮಸಾಲ ಸ್ವಲ್ಪ ಚಿಕನ್ ಒಳಗೆ ಹೋಗ್ಬೇಕು. ಸೊ ಸರೋಜ ಅವರೇ, ಇದು ಯಾವ್ದು ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ? ಚಪಾತಿಗೆ ರೈಸ್ಗೆ ಎಲ್ಲ ನೀವು ತಿನ್ಬೇಕು. ಸೊ ಆಕ್ಚುಲಿ ಒಡಿಸಾದು ರೆಸಿಪಿಯಲ್ಲಿ ಪೊಟ್ಯಾಟೊ ಬರುತ್ತೆ ಇದಕ್ಕೆ ಚಿಕನ್ಗೆ. ಎಷ್ಟು ತೆಂಗಿನಕಾಯಿ ಯೂಸ್ ಮಾಡುದಿಲ್ಲ, ಅದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ತಾರೆ. ಸ್ವಲ್ಪ ಇದು ಈಗ ನಾನು ಸ್ವಲ್ಪ ಟೈಮ್ ಬಿಡಬೇಕು. ಓಕೆ, ಈಗ ನೀವು ಆಲೂಗಡ್ಡೆ ಹಾಕಬೇಕು ಹೇಳಿದ್ರಿ. ಆಲೂಗಡ್ಡೆ ಹಾಕೋದು ಯಾಕೆ? ಆ ಥಿಕ್ನೆಸ್ಸಿಗ ಅಥವಾ ಏನು? ಇಲ್ಲ, ಸ್ವಲ್ಪ ದೊಡ್ಡ ಸೈಜ್ಗೆ ಕಟ್ ಮಾಡಿ ಹಾಕಿ ಅದು ಫಾಸ್ಟ್ ಆಯಿಲಲ್ಲಿ ಫ್ರೈ ಮಾಡಿ ಇದರಲ್ಲಿ ಹಾಕಬೇಕು ಫಾಸ್ಟ್. ಇಲ್ಲ ಅದು ಸ್ಮೆಲ್ ಸ್ವಲ್ಪ ನಿಲ್ತದೆ, ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಇದು ಸ್ವಲ್ಪ ಬಾಯ್ಲ್ ಆಗಬೇಕಾ, ಮತ್ತೆ ನೀವು ಕುಕ್ಕರ್ಗೆ ಒಂದೇ ಸಿಟಿ ಹಾಕಬೇಕು, ಬೇರೆ ಇಲ್ಲ ಕೆಲಸ ಎಲ್ಲ ಆಯ್ತು. ಹೀಗೆ ಬೇಯುತ್ತಲ್ಲ, ಹೀಗೆ ಬೇಯ್ದೆ ಮತ್ತೆ ಸ್ವಲ್ಪ ಚಿಕನ್ ಎಷ್ಟು ಮೇಲ್ಟ್ ಬೇಕು, ಸ್ವಲ್ಪ ತುಂಬಾ ಸಾಫ್ಟ್ ಆಗ್ಬೇಕು. ಸ್ವಲ್ಪ ಹೆಸರು ಏನು ಅಲ್ಲಿ ಊರಲ್ಲಿ? ನಮ್ಮದು ಚಿಕನ್ ತರಕಾರಿ ಹೇಳ್ತಾರೆ ಊರಲ್ಲಿ. ತರಕಾರಿ ಅದು ಚಿಕನ್ ತರಕಾರಿ. ಚಿಕನ್ ತರಕಾರಿ ಇಲ್ಲಿ ತರಕಾರಿ ಅಂದ್ರೆ ಏನಂತ ಗೊತ್ತಿರಲ್ವಾ? ವೆಜಿಟೇಬಲ್ಸ್ ಪದಾರ್ಥ ಇಲ್ಲಿ ಹೇಳ್ಬೇಕು, ಅಲ್ಲಿ ತರಕಾರಿ. ಓಕೆ, ಈಗ ಮ್ಯಾಮ್ ಈಗ ಎಷ್ಟು ಸ್ವಲ್ಪ ಆಯ್ತುನಾ, ಈಗ ಚೂರು ಅವ್ರ ಸ್ಮೆಲ್ ಹೋಗಿದೆ ಅಂತ ನೋಡ್ಬೇಕು. ಸ್ವಲ್ಪ ಆಯಿಲ್ ಬಿಟ್ಕೊಳ್ತಾ ಇದೆ. ಅದಕ್ಕೆ ನೀವು ಸ್ವಲ್ಪ ನಿಮಗೆ ಮಸಾಲದು ಸ್ಮೆಲ್ ಹೋಗ್ಬೇಕು. ಒಂದೇ ಸತಿ ಮ್ಯಾಮ್ ತಿನ್ಬೇಕು, ನಿಮಗೆ ಇಷ್ಟ ಆಗ್ತದೆ. ಇದು ಈಜಿ ರೆಸಿಪಿ, ಇದು ಎಷ್ಟು ಕಿರಿಕಿರಿ ಸಹ ಇಲ್ಲ ಇದರಲ್ಲಿ. ಓಕೆ, ರೆಸಿಪಿ ಮ್ಯಾಮ್. ಸೊ ಒಡಿಸ್ಸಾದಲ್ಲಿ ಫೇಮಸ್ ಯಾವ್ದಾದ್ರು ಡಿಶ್ ಯಾವುದು? ನಮ್ಮದು ಅದು ರಸಗುಲ್ಲ. ಅದು ಬಂಗಾಳದಲ್ವಾ? ಅದು ಒಡಿಸ್ಸಾದು, ಆಕ್ಚುಲಿ ಒಡಿಸ್ಸಾದು. ಅವರ ಬೆಂಗಾಲ್ ಅವ್ರ ಮನೆ ಹಾಗೆ ತಗೊಂಡು ಅಕ್ಕ ತಂಗಿ ತರ. ಅದಕ್ಕೆ ರಸಗುಲ್ಲ ಒಳ್ಳೇದು, ಮತ್ತೆ ಚೆನ್ನ ಪೋಡ ಒಂದು ಮೀನ್ಸ್ ಹೇಳ್ತಾರೆ, ಅದು ದೊಡ್ಡದು ಒಂದು ಪೀಸ್ ತರ ಮಾಡ್ತಾರೆ. ಅದು ಎಲ್ಲ ಸ್ವೀಟ್ ಐಟಮ್ ಅಲ್ಲಿ ತುಂಬಾ ಸ್ವೀಟ್ ತುಂಬಾ ಫೇಮಸ್. ಪ್ರಭು ಜಗನ್ನಾಥ ಮಹಾಪ್ರಭು ಅದು ಇಷ್ಟ, ಪೂರಿ ಜಗನ್ನಾಥ, ಅದು ಒಳ್ಳೇದು ದೇವರು. ಪ್ಲೇಸ್ ಒಳ್ಳೆದಿದೆ. 4 ಧಾಮದಿಂದ ಅದು ಒಂದೇ ಧಾಮ, ಪೂರಿ ಜಗನ್ನಾಥ. ಅದು 3 ಆಕ್ಚುಲಿ ಅಣ್ಣ ತಮ್ಮ ಮತ್ತೆ ತಂಗಿ 3 ಜನ ಪೂಜೆ ಮಾಡ್ತಾರೆ. ಆಕ್ಚುಲಿ ಕೃಷ್ಣ ಸುಭದ್ರ ಅವರು ತಂಗಿ, ನಾರಾಯಣ ಜಗನ್ನಾಥ ಅಥವಾ ನಾರಾಯಣ. ಈಗ ಕಲಿಯುಗದಲ್ಲಿ ಅದು ಅವತಾರ ಬಂದ ಹೇಳ್ತಾರೆ. ಹೀಗೆ ಆಯ್ತು. ಈಗ ಸ್ವಲ್ಪ ನಾನು ಇದರಲ್ಲಿ ಇದು ಸ್ವಲ್ಪ ಧನಿಯಾ ಪತ್ತ ಎಲ್ಲ ಜೊತೆ ಹಾಕಿ ಬಾಯ್ಲ್ ಆಗಲಿಲ್ಲ, ಅದು ಸ್ವಲ್ಪ ಬಾಯ್ಲ್ ಬೇಕು ನೋಡಿ. ಆಯ್ತು. ಸೊ ಆಯಿಲ್ ಅಂದ್ರೆ ಇದಕ್ಕೆ ನೀರು ಹಾಕೋ ಆಗಿಲ್ಲ, ಹಾಗೆ ಬೇಯಬೇಕು. ಇದರಲ್ಲಿ ಆಗ್ತದೆ ಬಾಯ್ಲ್. ಓಕೆ, ಹಾಗಾದ್ರೆ ಸ್ವಲ್ಪ ಸಿಮ್ಮಲ್ಲಿ ಹಾಗೆ ಬೇಯಿಸಬಹುದು. ಸಿಮ್ಮಲ್ಲಿ ಹಾಕಿ ಸ್ವಲ್ಪ ಟೈಮ್ ಸ್ವಲ್ಪ ಬೇಕು ನಿಮಗೆ. ಇಲ್ಲಿ ನಿಲ್ಲಿಗೆ ಆಚೆ ಹೋಗ್ಲಿಕ್ಕೆ ಆಗುದು, ಕೆಳಗೆ ಸ್ವಲ್ಪ ತಳ ಹಿಡಿಬಾರ್ದು. ಸೊ ನೀವು ಮಾತಾಡ್ತಾ ಇರುವಾಗ ಇದೆಲ್ಲ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಾಗುದಿಲ್ಲ, ಏನ್ ಮಾಡಬೇಕು. ಇಷ್ಟು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇರುವಾಗ ಅಷ್ಟು ಅರ್ಥ ಆಗುತ್ತೆ. ನಾವು ಮಕ್ಕಳೇ ಸಹ ಹೇಳಿದ್ದು, ನೀವು ಹಿಂದಿಯಲ್ಲಿ ಮಾತಾಡಿದ್ವಿ, ಹಿಂದಿ ಬೇಡ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಅವ್ರಿಗೆ ಗೊತ್ತಾಗಬೇಕು ನಮ್ಮ ಕನ್ನಡ ಬರುದು. ವೆರಿ ನೈಸ್. ಸೊ ನಾವು ಆಕ್ಚುಲಿ ನಾವು ಅದೇ ಆಗ್ಲೇ ಹೇಳಿದೆ, ಯಾವ ಪ್ಲೇಸ್ಗೆ ಹೋಗ್ತೀವಿ ಅಲ್ಲಿದು ಫಸ್ಟ್ ಕಲಿಬೇಕು. ಬಟ್ ಇಷ್ಟು ಕಲ್ತ್ರೆ ತುಂಬಾ ಸಾಕು, ನಮಗೆ ಇಷ್ಟ ಆಗ್ತದೆ. ಇಲ್ಲಿ ನಮ್ಮ ಊರು ತರ ಆಗ್ತದೆ. ಈಗ ನಾನು ಇಲ್ಲಿ ಮೊನ್ನೆ ಸಹ ಕಟ್ಟಿದ್ದೇನೆ. ಓಕೆ, ವೆರಿ ನೈಸ್. ಊರಿಂದ ಎಲ್ಲ ಬರ್ತಾರ ಇಲ್ಲಿ? ಎಲ್ಲರೂ ಬರ್ತಾರೆ. ಬೀಚ್ ಎಲ್ಲ ಖುಷಿ ಆಗ್ಬೋದು ಅಲ್ವಾ? ಅಲ್ಲಿ ದೂರ ಇಲ್ಲಿ ಬೀಚ್ ಉಂಟು, ಆಕ್ಚುಲಿ ಅಲ್ಲಿ ನದಿ ತುಂಬಾ, ನದಿ ಜಾಸ್ತಿ ನದಿ ಇಲ್ಲಿ ಸಿ ಸ್ವಲ್ಪ ದೂರ ಅಲ್ಲಿ ಉಂಟು. ಅದಕ್ಕೆ ನಾನು ಅಲ್ಲಿ ನಾನು ಇಲ್ಲಿದು ಚಿಕನ್ ಮಾಡ್ತೇನೆ, ಸುಕ್ಕ ಮಾಡ್ತೀರಾ? ಮಾಡ್ತೇನೆ. ನಮ್ಮ ಅಲ್ಲಿ ಊರಲ್ಲಿ ಎಲ್ಲ ತಮ್ಮ ತಂಗಿ ಎಲ್ಲರಿಗೂ ಇಷ್ಟ ಆಗ್ತದೆ. ಓಕೆ, ಬಂದ್ ಮಾಡೋದು ಆಯ್ತಾ ಇದು? ಓಕೆ, ಸೊ ರೆಡಿ ಅಲ್ಲ? ರೆಡಿ. ಸರ್ವ್ ಮಾಡಿ. ಒಳ್ಳೆ ಘಮ ಬರ್ತಾ ಇದೆ. ಸೂಪರ್. ಓಕೆ, ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದರ ಏನು
ಚಿಕನ್ ತರಕಾರಿ ಸೂಪರ್ ಹೆಸರು ಮಾತ್ರ ಇದ್ರದ್ದು, ಚಿಕನ್ ತರಕಾರಿ. ಇನ್ನೊಂದು ಏನು ಖುಷಿ ಆಗಿದೆ ಗೊತ್ತಾ, ಯೂಶ್ವಲಿ ಸ್ಯಾಲಡ್ಸ್ ಎಲ್ಲ ಇಡ್ತಾರೆ, ಇಡುವಾಗ ಖಾಲಿ ಹಾಗೆ ಇಡ್ತಾರೆ, ಬಟ್ ಅದಕ್ಕೂ ಕೂಡ ನೀವು ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಸಾಲ್ಟ್ ಸ್ಪ್ರಿಂಕಲ್ ಮಾಡಿದ್ರಿ. ಸೂಪರ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಚಿಕನ್ ತರಕಾರಿಯಿಂದ ಮಾಡಿದ್ದೀನಿ ಅಂದ್ಕೊಂಡಿದ್ದೀರಾ? ಇದು ಚಿಕನ್, ಆದರೆ ಹೆಸರು ಚಿಕನ್ ತರಕಾರಿ, ಒಡಿಸ್ಸಾ ಸ್ಪೆಷಲ್ ರೆಸಿಪಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ತರಕಾರಿ ತಯಾರಿಸುವ ವಿಧಾನ: ಮೊದಲು ಕೋಳಿ ಮಾಂಸಕ್ಕೆ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆರೆಸಿಕೊಂಡು ನೆನೆಯಲು ಇಡಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಹಾಕಿ ಹುರಿದು ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಅರಶಿನ ಪುಡಿ, ಚಿಕನ್ ಮಸಾಲ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮಸಾಲೆ ಹಾಕಿ ಬೆರೆಸಿಕೊಳ್ಳಿ. ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ರುಚಿಕರವಾದ ಒಡಿಶಾ ಸ್ಪೆಷಲ್ ಚಿಕನ್ ತರಕಾರಿ ಸವಿಯಲು ಸಿದ್ಧ. ಬಿಸಿ ಬಿಸಿ ತರಕಾರಿ ರೆಡಿಯಾಗಿದೆ, ಚಿಕನ್ ತರಕಾರಿ. ಸೊ ಅದ್ರ ಜೊತೆಗೆ ಏನಿರುತ್ತೆ, ಬೇರೆ ಏನೆಲ್ಲ ರೆಸಿಪಿ ಮಾಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೇನೆ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಈಗ ಒರಿಸ್ಸಾದ ಯಾವುದೋ ಇನ್ನೊಂದು ಸ್ಪೆಷಲ್ ರೆಸಿಪಿ ತಯಾರಾಗುತ್ತೆ, ಯಾವುದು ಏನೂ ಗೊತ್ತಿಲ್ಲ. ಸೊ ಆಗ ಒಂದಂತೂ ಚಿಕನ್ ತರಕಾರಿ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಸ್ವೀಟ್ ಥರ ಇರುತ್ತಾ, ಏನಿರುತ್ತೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ನಮಗೆ ತಯಾರಾಗುತ್ತೆ? ಇದು ಮ್ಯಾಮ್ ಈಗ ಜೀರಿಗೆ ಪರೋಟ ಮಾಡಿ. ಪರೋಟ? ಜೀರಿಗೆ ಪರೋಟನಾ? ಸೊ ಇದು ಅಲ್ಲಿದೆ ಒರಿಸ್ಸಾದೇನಾ? ಒಡಿಸ್ಸಾದೆ. ಓಕೆ, ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಮ್ಯಾಮ್. ಫಸ್ಟ್ ಜೀರಿಗೆ ಸ್ವಲ್ಪ ಫ್ರೈ ಮಾಡಬೇಕು. ಹುರಿಲಿಕ್ಕ ಇದು ಸಾಕಾ? ಸಾಕು, ಸ್ವಲ್ಪ ಇದೆ ಕ್ವಾಂಟಿಟಿ. ಸ್ವಲ್ಪ ಕ್ವಾಂಟಿಟಿ. ಇದರಲ್ಲಿ ಆಯಿಲ್ ಏನು ಹಾಕ್ಲಿಕ್ಕಿಲ್ಲ. ಡ್ರೈಯಾ? ಅಷ್ಟೇ, ಡ್ರೈ ಖಾಲಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ. ಯಾಕೆ ಪರೋಟ ಅಲ್ಲಿ ನಾನು ತುಪ್ಪ ಹಾಕಿ ಆಯಿಲ್ ಹಾಕಬೇಕು, ಅದಕ್ಕೆ ಇದರಲ್ಲಿ ಏನು ಪ್ರಯೋಜನ ಇಲ್ಲ ಹಾಕಲಿಕ್ಕೆ. ಚೂರು ಖಾಲಿ ಬಿಸಿ ಮಾಡಬೇಕು ಮ್ಯಾಮ್. ಆಯ್ತು ಮ್ಯಾಮ್, ಇದು ಸಾಕಾ? ಸಾಕು. ಇದಕ್ಕೆ ಈಗ ಪರೋಟ ಬಾಯ್ಲ್ ಮಾಡಿ ಅದರಲ್ಲಿ ಒಳಗೆ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕು. ಇದು ಜೀರಿಗೆ ಅದರಲ್ಲಿ ಒಳಗೆ ಹಾಕಿ ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಮಾಡಿ. ಅಂದ್ರೆ ಇದಿಷ್ಟ ಆಯ್ತು. ಅಲ್ಲಿ ಅಂಟು ಕಾಣ್ತಾ ಇದೆ, ಅದೇನು ಗೋಧಿ ಹಿಟ್ಟಿನ ಅಂಟ? ಗೋಧಿ ಹಿಟ್ಟು ಮ್ಯಾಮ್, ಇದು ಗೋಧಿ ಹಿಟ್ಟು ನಾನು ಫುಲ್ ನೀರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಿ ತಂದೆ. ಯೂಶುವಲ್ ಚಪಾತಿಗೆಲ್ಲ ಮಾಡ್ತೀವಿ ಆ ತರ. ಇದರಲ್ಲಿ ಆಯಿಲ್ ಏನು ಹಾಕ್ಲಿಕ್ಕಿಲ್ಲ. ಆಕ್ಚುಲಿ ನೀವು ಆಯಿಲ್ ಹಾಕಬೇಕು, ಹಾಗೆ ಏನೂ ಇಲ್ಲ, ಸ್ವಲ್ಪ ಬೇಕಿದ್ರೆ ಹಾಕೊಳ್ಬಹುದು. ಓಕೆ, ಇದಕ್ಕೆ ನಾನು ಇದನ್ನ ತಕೊಳ್ಳೋಣ. ಅದರ ಹೀಟ್ ಅದಕ್ಕೆ ಜಾಸ್ತಿ ಆಗುತ್ತೆ ಬಹುಶಃ. ಜಾಸ್ತಿ ಆಗ್ತದೆ, ಅದಕ್ಕೆ ಹಾಕೊಳ್ಳೋದಾ? ಹಾಕೋಣ, ಕೊಡಿ. ಸೊ ಹಾಗಾದ್ರೆ ಇನ್ನು ಡೈರೆಕ್ಟ್ ಚಪಾತಿ ಮಾಡ್ಕೊಂಡು ಹೋಗುದಾ? ಐ ಮೀನ್ ಪರೋಟ ಮಾಡ್ಕೊಂಡು? ಪರೋಟ ಮಾಡಿ ಹೋಗ್ತೀನಿ ಮ್ಯಾಮ್. ನೀವು ತಿನ್ಬೇಕು ನಾ? ಖಂಡಿತ ತಿಂತೀನಿ. ಮತ್ತೆ ಸೊ ನನ್ನ ಜೊತೆ ನೀವು ತಿನ್ಬೇಕೀಗ. ಹೌದು ಮ್ಯಾಮ್, ತಿನ್ಬೇಕು. ನೀವು ತಿಂತೀಯ, ನಮಗೆ ಖುಷಿ ಆಗ್ತದೆ, ನಮ್ಮದು ಊರುದು. ಆಕ್ಚುಲಿ ನೀವು ಮಾಡ್ಕೊಡ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ದೊಡ್ಡದು ಬೇಡ ಮ್ಯಾಮ್, ಇದು ಸಣ್ಣ ಸಣ್ಣ ಮಾಡಬೇಕು. ಚಿಕ್ಕ ಚಿಕ್ಕ ಪರೋಟ ಮಕ್ಕಳಿಗೆ ಸಹ ಕೊಡ್ಬೇಕು, ಮಕ್ಕಳು ತಿನ್ಬೇಕು. ದೊಡ್ಡ ಹೀಗೆ ಮಾಡ್ಬೇಕು ಮ್ಯಾಮ್. ಮತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ನೋಡಿ, ಇಲ್ಲಿ ಎಷ್ಟು ಸ್ವಲ್ಪ ಹಾಕ್ಬೇಕು. ಇಷ್ಟು ಹಾಕಿ ಈಗ ಬಂದ್ ಮಾಡಬೇಕು. ಮತ್ತೆ ಹಿಟ್ಟಿಯಲ್ಲಿ ಗೋಧಿ ಹಿಟ್ಟು ಉಂಟಲ್ಲ, ಅದರಲ್ಲಿ ಇದರಲ್ಲಿ ಆಯಿಲ್ ಏನು ಹಾಕ್ಲಿಕ್ಕೆ. ಈಗ ನೀವು
ಈ ಥರ ಮಾಡ್ತಾ ಇದ್ರಿ, ಫಿಲ್ ಮಾಡಿ. ಓಕೆ ಮ್ಯಾಮ್. ಅದ್ರ ಬದಲು ಇಷ್ಟೆಲ್ಲ ಕಷ್ಟಪಡೋ ಬದಲು ಫ್ರೈ ಮಾಡಿ ಕಲಸುವಾಗಲೇ ಹಾಕಿದ್ರೆ ಏನಂತೆ? ಅದು ಇಲ್ಲ ಬರುದಿಲ್ಲ, ಟೇಸ್ಟ್ ಆಗುತ್ತೆ. ಟೇಸ್ಟ್ ಬರಲ್ವಾ? ಸೈಡ್ ಎಲ್ಲ ಕಡೆಯಲ್ಲಿ ಹೋಗ್ಬೇಕು ಮ್ಯಾಮ್ ಜೀರಿಗೆ. ಹಾಂ ಹಾಂ ಹಾಂ, ಹಾಗೆ ಓಕೆ. ಇದು ಅದರಲ್ಲಿ ಸ್ಟಫಿಂಗ್ ಮಾಡಿ ಮಾಡೋದು. ಮಾಡಿ ಮಾಡಬೇಕು ಮ್ಯಾಮ್. ಈಗ ತವಾ ಹಾಕಬೇಕು ಮ್ಯಾಮ್. ತವ ಇಡ್ಲಾ? ಇಡಬೇಕು. ಈಗ ಫಸ್ಟ್ ಚಪಾತಿ ಟೈಪಲ್ಲಿ ಮಾಡಿ ಮತ್ತೆ ಈಗ 2 ಫೋಲ್ಡ್ ಮಾಡಬೇಕು ಮ್ಯಾಮ್. ಈಗ ಹಾಂ ಹಾಂ ಹಾಂ, ಮತ್ತೆ ಓಕೆ. ಈಗ ಒಂದೇ ಪುನಃ ಈಗ ಒಂದೇ ಮಾಡಬೇಕು ಟ್ರಯಾಂಗಲ್ ಶೇಪಲ್ಲಿ. ಟ್ರಯಾಂಗಲ್ ಶೇಪ್. ಇನ್ನೊಂದು ಪ್ರಶ್ನೆ, ಅಲ್ಲಿ ರೈಸ್ ಜಾಸ್ತಿ ತಿಂತಾರ ಅಥವಾ ಈ ತರ ಚಪಾತಿ? ಒಂದೇ ಟೈಮ್ ಮ್ಯಾಮ್. ಜಾಸ್ತಿ ಚಪಾತಿ, ಇಡ್ಲಿ, ದೋಸೆ ಬೆಳಿಗ್ಗೆ. ದೋಸೆನೂ ಮಾಡ್ತಾರಾ? ದೋಸೆ ಎಲ್ಲ ಮಾಡ್ತೀವಿ. ಇಡ್ಲಿ, ದೋಸೆ ನಿಮ್ಮದು ಎಲ್ಲ ಅಲ್ಲಿ. ಅದು ಇಲ್ಲಿ ನೀವು ನಿಮ್ಮ ಊರಲ್ಲಿ? ಹೌದು, ಇಡ್ಲಿ ದೋಸೆನೂ ಇಡ್ಲಿ ಮಾಡ್ತಾರೆ. ದೋಸೆ ಇಲ್ಲೇ ಮಾಡ್ತಾರೆ ಮ್ಯಾಮ್. ಅದು ನಮ್ಮದು ದೋಸೆ ಸಹ ದಪ್ಪ ದೋಸೆ, ತುಪ್ಪ ದೋಸೆ ಎಲ್ಲ ಉಂಟು ಅಲ್ಲಿ. ಈಗ ಸ್ವಲ್ಪ ಬಿಸಿ ಆಯ್ತಂತೆ, ಚೂರು ಆಯಿಲ್ ಹಾಕಬೇಕು ಮ್ಯಾಮ್. ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು. ಸೊ ನಾವು ಏನೋ ಅನ್ಕೊಳ್ತೀವಿ, ನಾರ್ತ್ ಈಸ್ಟ್ ಈ ಕಡೆ ಎಲ್ಲ ಡಿಫ್ರೆಂಟ್ ಇರುತ್ತೆ. ಮಾಡ್ತಾ ಮಾಡ್ತಾ ನೋಡಿದ್ರೆ ಎಲ್ಲ ಸೇಮ್ ಸಿಮಿಲಾರಿಟಿ ಇದೆ ಅಲ್ವಾ? ಸೇಮ್ ಮ್ಯಾಮ್. ಎಷ್ಟು ಖಾಲಿ ಚೂರು ಡಿಫ್ರೆಂಟ್ ಉಂಟು. ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಎಷ್ಟು ಇಲ್ಲ ಮ್ಯಾಮ್. ಅದು ಅದೇ ಆಗ್ಲೇ ಹೇಳ್ದಲ್ಲ, ನಮ್ಮ ಭಾರತ ಯೂನಿಟಿ ಇನ್ ಡೈವರ್ಸಿಟಿ. ಎಷ್ಟೇ ಡೈವರ್ಸಿಟಿ ಇದ್ರೂ ಕೂಡ ಅದರಲ್ಲಿ ಒಂದು ಯೂನಿಟಿ ನೋಡಿ. ಅಡುಗೆಯಲ್ಲೂ ಕೂಡ ಯೂನಿಟಿ ಇದೆ. ಹೌದು ಮ್ಯಾಮ್. ರೈಸ್ ಬಾಯ್ಲ್ ರೈಸ್ ಸಹ ತಿಂತಾರೆ ಅಲ್ಲಿ, ವೈಟ್ ರೈಸ್ ಎಲ್ಲ ರೈಸ್ ಸಹ ಉಂಟು ಮ್ಯಾಮ್. ಮತ್ತೆ ರಾತ್ರಿಗೆ ಎಷ್ಟು ರೈಸ್ ತಿನ್ಲಿಕ್ಕೆ ಇಲ್ಲ ಅಲ್ಲಿ. ಊರುದು ಒಂದೇ, ನಮ್ಮದು ಒಂದೇ ರೈಸ್. ನಿಮಗೆ ಗಂಜಿ ರೈಸ್ ಉಂಟನ, ಆ ತರ ನಮ್ಮ ಊರಲ್ಲಿ ಒಂದು ಉಂಟು ಪೊಕ್ಕಾಳ ಭಾತ. ಪೊಕ್ಕಾಳು ಭಾತ ಅಂದ್ರೆ ಅದು ಗಂಜಿ ಅಂತ. ಗಂಜಿ ಟೈಪಲ್ಲಿ ಸ್ವಲ್ಪ, ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಪದಾರ್ಥ ಡಿಶ್ ಮಾಡಬೇಕು ಮ್ಯಾಮ್. ಇದು ಆಕ್ಚುಲಿ ಆಯ್ತು. ಇದರಲ್ಲಿ ಸ್ವಲ್ಪ ತುಪ್ಪ ಈಗ ಹಾಕಬೇಕು, ಇಲ್ಲ ಆಯಿಲ್ ಹಾಕಿ ಮಾಡಬೇಕು. ತಿರುಗಿಸ್ಲಾ? ಅವರ ಸೇಬ್ ಸ್ವಲ್ಪ ಹೀಗೆ ಬರ್ತದೆ ಮ್ಯಾಮ್. ಸೊ ಟ್ರಯಾಂಗಲ್ ಶೇಪಲ್ಲೇ ಬರಬೇಕು ಅದು. ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ನಿಮ್ಮ ಫೇವ್ರೆಟ್ ರೆಸಿಪಿ ಯಾವುದು ಅಲ್ಲಿದು? ಅಲ್ಲಿ ನಿಜಾಗಿ ನಾನು ಇದು ಪರೋಟ ಜಾಸ್ತಿ ಮಾಡ್ತೀನಿ ಮ್ಯಾಮ್. ಗೋಬಿ ಪರೋಟ ಮತ್ತೆ ಆಲೂ ಪರೋಟ, ಅದು ಅಲ್ಲಿ ಜಾಸ್ತಿ ಬೆಳಿಗ್ಗೆ. ಅಲ್ಲ, ನಿಮ್ಮ ಫೇವ್ರೆಟ್ ನಾನು ಕೇಳಿ. ನಮ್ಮ ಫೇವ್ರೇಟ್ ನಾನು ಜಾಸ್ತಿ ಪರೋಟ ತಿಂತೇನೆ. ಪರೋಟ ಜಾಸ್ತಿ, ಅದಕ್ಕೆ ಪರೋಟ ಮಾಡ್ತಾ ಇದ್ದೀನಿ. ಜೀರಿಗೆ ಪರೋಟ ನಮಗೆ ಇಷ್ಟ. ಓಕೆ. ಮತ್ತೆ ಇಲ್ಲಿ ಒಂದು ಜಾಸ್ತಿ ಸ್ವಲ್ಪ ಇಡ್ಲಿ ಅದು ತಿಂತೇನೆ. ಆಕ್ಚುಲಿ ರೋಟಿ ದೋಸೆ ಅಲ್ಲಿ ದೋಸೆ ಸ್ವಲ್ಪ ಚೂರು ಕಡಿಮೆ. ದೋಸೆ ಮಾಡ್ತಾರೆ ಹಾಗೇನಿಲ್ಲ. ಅಲ್ಲಿ ಈಗ ಫಿಶ್ ಅಂತ, ಇಲ್ಲಿ ನಿಮ್ಗೆ ಫಿಶ್ ನೀವು ಆವಾಗ ಒಂದೊಂದೇ ಹೇಳಿದ್ರಿ, ಬಂಗುಡೆ ಅದು ಇದು ಎಲ್ಲ ಹೇಳಿದ್ರಿ. ಅಲ್ಲಿ ನೀವು ಸೀ ವಾಟರ್ ಅಥವಾ ಸ್ವೀಟ್ ವಾಟರ್? ಸ್ವೀಟ್ ವಾಟರ್. ಅಲ್ಲಿ ರೋಹಿ ಮೀನು, ಭಾಕೂರ, ರೋನ ರಾನ ಭಾಕೂರ. ಮತ್ತೆ ಎಂತ ಕೋವು ಹೇಳ್ತಾರೆ ಒಂದೇ. ಮತ್ತೆ ತುಂಬಾ ಮೀನು ಉಂಟು, ಬೇರೆ ಬೇರೆ ಮೀನು ಉಂಟು ಮ್ಯಾಮ್. ಅದು ಸ್ವಲ್ಪ ಸ್ವೀಟ್ ಐತೆ. ಎಲ್ಲವನ್ನ ಕೂಡ ಅದರ ಸ್ಕಿನ್ ತೆಗೆದು ಮಾಡುವಂಥದ್ದು ಅಲ್ಲ, ದೊಡ್ಡ ಸಿಪ್ಪೆ ಉಂಟು, ಹೀಗೆ ತೆಗೆದು ಮಾಡುದು. ಮತ್ತೆ ಸಣ್ಣದಲ್ಲಿ ಬೊಲ್ಲಂಜಿರಿ, ನೀವು ಇಲ್ಲಿ ಕೊಲತ್ತೂರು ಹೇಳ್ತೀಯಲ್ಲ, ಅಲ್ಲಿ ಅದು ಬೇರೆ ಭಾಷೆ. ಅದು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅದು ಮಹುರಾಳಿ ಹೇಳ್ತಾರೆ ಅಲ್ಲಿ ಊರಲ್ಲಿ. ಸೊ ನೀವು ಅರ್ಧಕ್ಕರ್ಧ ತುಳು ಕಲ್ತಿದ್ರಿ. ಕೊಲ್ಲತ್ತರು ಇಲ್ಲಿ ಹೇಳ್ತಾರೆ, ಅದಕ್ಕೆ ಎಷ್ಟು ಮ್ಯಾಮ್. ಆಯ್ತು ಮ್ಯಾಮ್. ಓಕೆ. ಸೊ ನೆಕ್ಸ್ಟ್ ಟೈಮ್ ಬಂದರೆ ಏನಾದರೂ ಯೂನಿಕ್ ರೆಸಿಪಿ ಏನು ಹೇಳ್ಕೊಡ್ತೀರಿ? ಯಾವುದು? ನೆಕ್ಸ್ಟ್ ಟೈಮ್ ನಾನು ತರಕಾರಿಯಲ್ಲಿ ಮಾಡ್ತೀನಿ ಮ್ಯಾಮ್. ಚಿಕನ್ ತರಕಾರಿ? ಇಲ್ಲ, ಅದು ಬೇರೆ ಪದಾರ್ಥ, ವೆಜಿಟೇಬಲ್ಸ್ ಅಲ್ಲಿ ಮಾಡಬೇಕು. ನಾನ್ ವೆಜ್ ಇಲ್ಲ, ನಿಜವಾದ ತರಕಾರಿಯಲ್ಲಿ ಮಾಡ್ತೀರಿ? ಹೌದು, ಅದು ನಾನ್ ವೆಜ್ ಅಲ್ಲಿ ಮಾಡೋದಿಲ್ಲ. ವೆಜ್ ಅಲ್ಲಿ, ವೆಜಿಟೇರಿಯನ್ ವೆಜ್ ಅಲ್ಲಿ ಮಾಡಬೇಕು, ವೆಜಿಟೇಬಲ್ಸ್ ಅಲ್ಲಿ. ಆಯ್ತು ಮ್ಯಾಮ್. ಸೊ ಬಿಸಿ ಬಿಸಿ ಪರೋಟ ರೆಡಿ ಅಲ್ಲ? ಬಿಸಿ ಬಿಸಿ ಪರೋಟ, ಜೀರಿಗೆ ಪರೋಟ. ಸೊ ಬೇರೆ ಬೇರೆ ಆಲೂ ಪರಾಠ, ಮೂಲಿ ಪರಾಠ, ಗೋಬಿ ಪರಾಠ ಎಲ್ಲವೂ ಕೂಡ ಟ್ರೈ ಮಾಡಿದ್ವಿ. ಇದು ಜೀರಿಗೆ ಪರೋಟ. ಸೂಪರ್. ನೋಡೋಣ. ಸೊ ಚಿಕನ್ ತರಕಾರಿ ಜೊತೆಗೆ. ಥ್ಯಾಂಕ್ ಯು.
ಸೊ ಬಿಸಿ ಬಿಸಿಯಾದಂಥ ಜೀರಿಗೆ ಪರೋಟ ತಯಾರಾಗಿದೆ. ಸೊ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಸ್ವಲ್ಪ ಸ್ಪೆಷಲ್ ಇದೆ. ಸೊ ಏನು ಮತ್ತೊಮ್ಮೆ ನೋಡಿ. ಜೀರಿಗೆ ಪರೋಟ ತಯಾರಿಸುವ ವಿಧಾನ. ಮೊದಲು 2 ಚಮಚದಷ್ಟು ಜೀರಿಗೆಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಗೋಧಿ ಅಂಟನ್ನು ಲಟ್ಟಿಸಿ ಮಧ್ಯದಲ್ಲಿ ಹುರಿದ ಜೀರಿಗೆ ತುಂಬಿ ಮತ್ತೆ ಪುನಃ ಲಟ್ಟಿಸಿಕೊಳ್ಳಿ. ಆನಂತರ ಮಡಚಿಕೊಂಡು ಮತ್ತೆ ಪುನಃ ತ್ರಿಕೋಣಾಕಾರದಲ್ಲಿ ಲಟ್ಟಿಸಿ. ಬಳಿಕ ಕಾದ ತವಾದ ಮೇಲೆ ಕಾಯಿಸಿ ಮೇಲಿನಿಂದ ತುಪ್ಪ ಸವರಿ 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜೀರಿಗೆ ಪರೋಟ ರೆಡಿ. ಎಸ್ ಮೇಡಮ್, ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಅಲ್ವಾ? ಸೊ ಫಸ್ಟ್ ನಾನು ಬರೀ ಇದನ್ನೇ ಟೇಸ್ಟ್ ನೋಡೋ. ತಗೊಳ್ಳಿ ನೀವು ಸಹ ತಗೊಳ್ಳಿ. ಹೇಳಿ ಅಲ್ಲ, ಅದರಲ್ಲಿ ತಿನ್ನಿ. ಇದ್ರ ಜೊತೆಗೇನೆ ಕಾಂಬಿನೇಷನ್ ಅಲ್ಲ? ತುಂಬ ಚೆನ್ನಾಗಿದೆ. ಟೊಮ್ಯಾಟೊ ಏನು ಈ ಥರ ಹಾಕಿಲ್ಲ, ಬಟ್ ಸ್ವಲ್ಪ ಇರೋದು ಅಲ್ವಾ? ಆದರೂ ಅದೇ ಆದರೂ ಕರೆಕ್ಟ್ ಬಂದಿದೆ. ಆ ಹುಳಿ, ಖಾರ, ಉಪ್ಪು ಕರೆಕ್ಟ್ ಬರಬೇಕು. ಯೂಶ್ವಲಿ ಇಲ್ಲಾಂದರೆ ಇದು ಹುಳಿ ಕಮ್ಮಿ ಆದರೂ ಕೂಡ ಚೆನ್ನಾಗಿರಲ್ಲ. ಚೆನ್ನಾಗಿದೆ, ಟೇಸ್ಟ್ ಸೂಪರ್ಬ್ ಆಗಿದೆ. ನಾನು ಬರೀ ಆ ಮಸಾಲ ಫಸ್ಟ್ ನಂಗೆ ಬೇಕು. ಚಿಕನ್ ಪೀಸ್ ಮಾತ್ರ ಸಿಗ್ತಾ ಇದೆ. ಇದು ಮಸಾಲ ತಿನ್ನಿ. ಸೂಪರ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಏನೂ ಹೆಚ್ಚು ಕೆಲಸ ಇಲ್ಲ, ಕಮ್ಮಿ ಕೆಲಸದಲ್ಲೇ ಬೇಗ ಆಗುತ್ತೆ. ಸೂಪರ್. ಸೊ ಫಸ್ಟ್ ಟೈಮ್ ಒಡಿಸ್ಸಾದು ಒಂದು ರೆಸಿಪಿ ನಾನು ಟೇಸ್ಟ್ ನೋಡಿದ್ದೀನಿ. ಬಟ್ ನನಗೆ ಏನಾದರೂ ಒಂದು ಒಡಿಸ್ಸಾದು ಟ್ರೆಡಿಷ್ನಲ್ ಅಡುಗೆ ಒಂದು ಸರಿ ಬಂದು ಮಾಡಿಕೊಡಿ. ಸೊ ಟ್ರೆಡಿಷ್ನಲ್ ಅಡುಗೆ ಯಾಕೆ ಅಂತ ಹೇಳಿದರೆ, ನಾವು ಭಾರತದ ಎಲ್ಲ ಯಾವ ಕಡೆ ಹೋದರೂ ಕೂಡ ಫಸ್ಟ್ ನಾವು ಕಲಿಬೇಕು ಅಲ್ಲಿದು ಟ್ರೆಡಿಷ್ನಲ್ ರೆಸಿಪೀಸ್. ಸೊ ಹಾಗಾಗಿ ಅಲ್ಲಿಯ ಯಾವುದಾದ್ರೂ ಒಂದು ಟ್ರೆಡಿಷ್ನಲ್ ರೆಸಿಪಿ ಬಂದು ನಮ್ಗೆ ಹೇಳ್ಕೊಡಿ. ಖಂಡಿತ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಬಂದು ನಮಗೆ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಕುಚ್ಚಲಕ್ಕಿ ನಿಮ್ಮ ಊರಲ್ಲೂ ಕೂಡ ತಿಂತಾರೆ ಅಂತ ಹೇಳಿದ್ದಾರೆ, ಅವ್ರಿಗೂ ತಗೊಂಡೋಗಿ ಕೊಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಉದುರಾದಂಥ ಅನ್ನ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಬನ್ನಿ. ಹೇಗನಿಸ್ತು ನಮ್ಮ ಕಿಚನಲ್ಲಿ? ಒಳ್ಳೇದಾಯ್ತು, ತುಂಬ ಖುಷಿಯಾಯಿತು ನಮಗೆ. ನಾನು ನಿಜಕ್ಕೆ ಭಾಗ್ಯವಾನ್ ಎನಿಸ್ತೇನೆ, ಅಲ್ಲಿಂದ ಇಲ್ಲಿ ಬಂದು ಮಾಡಿಸಿದ್ದು ತುಂಬ ಖುಷಿಯಾಯಿತು. ನಾನು ಭಾಗ್ಯವಾನ್ ನಾವಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಒಡಿಸ್ಸಾದಲ್ಲಿ ಒಂದು ಧನ್ಯವಾದ ಅಂತ ಹೇಳೋದಕ್ಕೆ ಹೇಗೆ ಹೇಳ್ತೀರಿ? ಅದು ಬಹುತ್ ಬಹುತ್ ಧನ್ಯವಾದ. ಧನ್ಯವಾದ ಸರ್. ಓಕೆ, ಬಹುತ್ ಬಹುತ್ ಧನ್ಯವಾದ. ಬಹುತ್ ಧನ್ಯವಾದ. ಥ್ಯಾಂಕ್ ಯು. ಜಯ ಜಗನ್ನಾಥ್. ಮಧ್ಯಾಹ್ನದ ಊಟ ಭರ್ಜರಿ ಊಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಪರೋಟಾನೂ ಇದೆ, ಈ ಕಡೆ ಚಿಕನ್ ತರಕಾರಿ ಇದೆ. ಸೂಪರ್. ಸೊ ಒಂದು ಶಬ್ದ ಕಲ್ತ್ಕೊಂಡೆ. ಏನು ಅಂತ ಹೇಳಿದರೆ, ಯಾವುದೇ ಪಲ್ಯ ಅಥವಾ ಪದಾರ್ಥಕ್ಕೆ ಒಡಿಶಾದಲ್ಲಿ ತರಕಾರಿ ಅಂತ ಹೇಳ್ತಾರೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.